ತಲಪಾಡಿಯ ಶಾರದಾ ಆಯುರ್ವೇದ ಮೆಡಿಕಲ್ ಕಾಲೇಜು ಅಂಡ್ ಹಾಸ್ಪಿಟಲ್ ಇದರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ನೂತನ ಕಟ್ಟಡದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಸ್ಪತ್ರೆಯ ಸಭಾಂಗಣದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಶಾರದಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇವತ್ತು ನಮಗೆ ಬಹಳ ಸಂತೋಷದ ದಿನ. ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ 1 ವರ್ಷದ ಸಂಭ್ರಮ. ಕಳೆದ 1 ವರ್ಷದಿಂದ ನಾವು ನಡೆದುಕೊಂಡು ಬಂದ ಹಾದಿಯನ್ನ ಸಿಂಹಾವಲೋಕನ ಮಾಡುವ ದಿನ ಎಂದ ಅವರು ಅಪಾರ ಅನುಭವಗಳನ್ನ ವಿದ್ಯಾರ್ಥಿಗಳ ಮುಂದೆ ತೆರೆದಿಟ್ಟರು. ಇವತ್ತು ಅತ್ಯಂತ ಔಚಿತ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ನಾವಿಲ್ಲಿದ್ದೇವೆ. ಈ ಒಂದು ಆಸ್ಪತ್ರೆ ಕಳೆದ ವರ್ಷ ಇದೇ ಹೊತ್ತಿಗೆ ಆರಂಭ ಆಗಿದೆ. ಇಲ್ಲಿಯೇ ಪೇಜಾವರ ಶ್ರೀಗಳವರು, ಅದೇ ರೀತಿಯಲ್ಲಿ ನಮ್ಮ ಕೊಂಡೂರಿನ ಶ್ರೀಗಳು, ಆಯುಷ್ ಮಿನಿಸ್ಟ್ರಿ ಸೆಂಟರ್ ಅವರು ನಾಯಕರು ಎಲ್ಲ ಇದ್ರು. ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾತನಾಡಿ, ಒಂದು ಉತ್ತಮ ಚಿಂತಂದು ವರ್ಷಾಚರಣೆಯನ್ನ ಆಚರಿಸುತ್ತಿದ್ದೇವೆ. ವೈದ್ಯೋ ನಾರಾಯಣೋ ಹರಿ ಎನ್ನುವ ಮಾತಿದೆ. ಈ ಹಿಂದೆ ದೇಶದಲ್ಲಿ ಹಾಗೂ ನಮ್ಮ ಪರಿಸರದಲ್ಲಿ ವೈದ್ಯರಿಗೆ ಗೌರವ ಹಾಗೂ ಅವರಲ್ಲಿ ದೇವರನ್ನ ಕಾಣುತ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ಬದಲಾಗುತ್ತಿದೆ. ವೈದ್ಯರ ದಿನವನ್ನ ಆಚರಿಸುವ ಅಗತ್ಯತೆಯನ್ನ ನಾವು ಅರಿತುಕೊಳ್ಳಬೇಕು ಮತ್ತು ನಮ್ಮ ಆರೋಗ್ಯಕ್ಕಾಗಿ ಸಕಲ ಪ್ರಯತ್ನವನ್ನ ಮಾಡುವ ವೈದ್ಯರನ್ನ ಗೌರವಿಸಬೇಕು ಎಂದು ಹೇಳಿದ್ರು. ವೈದ್ಯರ ದಿನಾಚರಣೆ ಮಾಡ್ತಿರುವಾಗ ನಾವು ನಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ತಮ್ಮನ್ನ ಅದ್ಭುತವಾಗಿ ತೊಡಗಿಸಿಕೊಂಡು ತಮ್ಮಲ್ಲಿ ಏನು ಸಾಧ್ಯ ಇದೆ ಎಲ್ಲವನ್ನು ಮಾಡ್ತಿರುವಂಥ ಆ ಎಲ್ಲ ವೈದ್ಯರ ನೆನಪು ಮಾಡಿಕೊಂಡು, ವೈದ್ಯೋ ನಾರಾಯಣೋ ಹರಿ ಹೇಳಿದ್ರು ಕೂಡ ಎಲ್ಲವೂ ಅವರ ಕೈಯಲ್ಲಿ ಇರುವುದಿಲ್ಲ. ಅದಾಗದಿದ್ದಾಗ ಸಹನೆ ಕಳ್ಕೊಳ್ಳದೆ ಇಡೀ ವೈದ್ಯಕೀಯ ಸಮೂಹದ ಮೇಲೆ ನಮ್ಮ ವಿಶ್ವಾಸವನ್ನು, ನಮ್ಮ ಗೌರವವನ್ನು ಉಳಿಸ್ಕೊಂಡು ಆ ಒಂದು ಬಾಂಧವ್ಯದೊಂದಿಗೆ ನಾವು ಸಮಾಜದಲ್ಲಿ ಅವರಿಂದ ಕೃತಜ್ಞರಾಗಿ ಅವ್ರ ಜೊತೆಗೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳುವಂಥ ಒಂದು ಸಂದೇಶ ಬಹುಶಃ ನಮ್ಮೆಲ್ಲರಿಗೂ ಅಗತ್ಯ ಇದೆ. ಇದೇ ವೇಳೆ ಆಸರೆ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷೆಯಾದ ಡಾಕ್ಟರ್ ಆಶಾ ಜ್ಯೋತಿರಾಯ್ ಅವರು ಮಾತನಾಡಿ, ನಾನು ತುಳುನಾಡು ಎಜುಕೇಷನ್ ಟ್ರಸ್ಟ್ನನ್ನ ಅಭಿನಂದಿಸುತ್ತೇನೆ. ಶಿಕ್ಷಣ ಸಂಸ್ಥೆಯ ಪ್ರಾರಂಭದಿಂದ ಉತ್ತಮ ಶಿಕ್ಷಣವನ್ನ ನೀಡುತ್ತಾ ಬಂದಿದೆ. ಶಾರದಾ ಆಯುರ್ವೇದ ಆಸ್ಪತ್ರೆ ಮೊದಲ ಹುಟ್ಟುಹಬ್ಬವನ್ನ ಆಚರಿಸುತ್ತಿದೆ. ಮಗುವಿನ ಮೊದಲ ಹುಟ್ಟುಹಬ್ಬ ಹೆತ್ತವರಿಗೆ ಬಹಳ ಸಂತೋಷದ ದಿನ. ಅಂತೆಯೇ ಈ ಶಿಕ್ಷಣ ಸಂಸ್ಥೆಯವರಿಗೆ ಸಂಭ್ರಮದ ದಿನ ಎಂದರು. ಒಂದು ಸಂಸ್ಥೆಯನ್ನು ಶುರು ಮಾಡೋದು ದೊಡ್ಡ ವಿಷಯವಲ್ಲ, ಮಾತ್ರ ಆ ಸಂಸ್ಥೆಯನ್ನು ನಿರಂತರವಾಗಿ ಇಷ್ಟು ವರ್ಷ ಕ್ವಾಲಿಟಿ ಎಜುಕೇಷನ್ ಕೊಟ್ಟು ನಮ್ಮ ಮಕ್ಕಳನ್ನು ಹಾಕಿದರೆ ಅಲ್ಲಿ ಹಾಕಬೇಕು ಹೇಳುವಂತಹ ಮನೋಭಾವನೆ ಸಮಾಜದಲ್ಲಿ ಬರುವಂತಹ ಒಂದು ಏನು ಹೇಳ್ತಾರೆ ಆ ಘನತೆಯನ್ನು ಉಳಿಸ್ಕೊಂಡ್ರೆ ಅದಕ್ಕೆ ಖಂಡಿತವಾಗಿ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದಕ್ಕೆ ಅದು ಸಾರ್ಥಕ. ಹಾಗಾಗಿ ಪ್ರಪ್ರಥಮವಾಗಿ ತುಳುನಾಡು ಎಜುಕೇಷನ್ ಟ್ರಸ್ಟ್ ಮತ್ತು ಅದರ ವಿಶ್ವಸ್ತರಿಗೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೇನೆ. ವೆನ್ಲಾಕ್ ಆಸ್ಪತ್ರೆಯ ಚೀಫ್ ಬ್ಲಡ್ ಬ್ಯಾಂಕ್ ಆಫೀಸರ್ ಡಾಕ್ಟರ್ ಶರತ್ ಕುಮಾರ್ ರಾವ್ ಅವರು ಮಾತನಾಡಿ, ರಕ್ತದಾನ ಶ್ರೇಷ್ಠ ದಾನ. ರಕ್ತದಾನ ಯಾಕೆ ಮಾಡಬೇಕು, ಅದರ ಪ್ರಯೋಜನವೇನು ಎಂದು ರಕ್ತದಾನದ ಸಂಪೂರ್ಣ ಮಾಹಿತಿ ಮತ್ತು ಮಹತ್ವವನ್ನು ತಿಳಿಸಿದ್ರು. ಯಾವುದಾದ್ರೂ ಸಣ್ಣ ಮಗುವಿಗೆ ರಕ್ತ ಬೇಕಾದಾಗ, ಸುಟ್ಟ ಗಾಯಗಳಿರ್ಬೋದು, ಯಾವುದೇ ನೋವಿನಲ್ಲಿ ನಾವು ಸಣ್ಣ ಒಂದು ಸೂಜಿಯ ನೋವನ್ನು ಹಂಚಿಕೊಂಡ್ರಾಯ್ತು, ನಮ್ಮಿಂದ ಏನು ಬೇರೆ ಏನು ಹೆಚ್ಚಿಗೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿರುವುದು ಸುಮಾರು 5 ರಿಂದ 6 ಲೀಟರ್ನಷ್ಟು ರಕ್ತ ಇರ್ತದೆ. ನಮಗೆ ಬೇಕಾಗುವುದು ಅದರಲ್ಲಿ ಬರೀ 3 ಲೀಟರ್ನಷ್ಟು ರಕ್ತ ಮಾತ್ರ. ಹೆಚ್ಚಿಗೆ ರಕ್ತ ಏನು 3 ಲೀಟರ್ ಇರ್ತದೆ, ಅದರಲ್ಲಿ ಬರೀ 350 ml ರಕ್ತವನ್ನು ನೀವು ದಾನ ಮಾಡುವ. ಆ 350 ml ದಾನ ಮಾಡಿ ಮಲಗಿ ಏಳುವುದರೊಳಗೆ ತುಂಬಿಕೊಳ್ತದೆ. ಇದು ನಮ್ಮ ದೇಶದ ಪರಿಸ್ಥಿತಿ. ಇದೇ ವೇಳೆ ಪ್ರಥಮ ವಾರ್ಷಿಕೋತ್ಸವ ಹಾಗೂ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಅವಿಸ್ಮರಣೀಯವಾಗಿಸಲು ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದ್ದು, ಹಲವಾರು ಮಂದಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದ್ರು. ಈ ಸಂದರ್ಭ ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಪ್ರದೀಪ್ ಕುಮಾರ್ ಕಲ್ಕೂರ,
ಎಚ್ ಚಿತ್ತರಾಮ್, ಪ್ರಾಂಶುಪಾಲರಾದ ಡಾಕ್ಟರ್ ರವಿ ಗಣೇಶ್ ಮೊಗೇರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24, 7 ತಲಪಾಡಿ.